ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಬಿಮೂಡ ಗ್ರಾಮದ ಪರಾರಿ ಎಂಬಲ್ಲಿನ ಆದಿ ದ್ರಾವಿಡ ಜನಾಂಗದವರ ಕಾಲೋನಿಗೆ ರಸ್ತೆ ಸಂಪರ್ಕ ಹಾಗೂ ವಿದ್ಯುತ್ ದಾರಿದೀಪ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಸ್ಥಳೀಯ ನಿವಾಸಿಗಳು ಬಿಜೆಪಿ ಎಸ್ಸಿ ಮೋರ್ಚಾದ ವತಿಯಿಂದ ಪುರಸಭಾ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ ಹಲವು ವರ್ಷಗಳಿಂದ ಪರಿಶಿಷ್ಟ ಜಾತಿ ಕಾಲೋನಿಗೆ ಸಂಪರ್ಕಿಸುವ ರಸ್ತೆಯನ್ನ ಅಭಿವೃದ್ಧಿಪಡಿಸುವಂತೆ ಪುರಸಭೆಗೆ ಮನವಿ ನೀಡಲಾಗಿದೆ. ಅಲ್ಲದೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಸಭೆಗಳಲ್ಲಿಯೂ ಪ್ರಸ್ತಾಪಿಸಲಾಗಿದೆ. ಆದರೆ ಪುರಸಭಾ ಆಡಳಿತ ಹಾಗೂ ಅಧಿಕಾರಿಗಳು ಸ್ಪಂದನೆ ನೀಡದೇ ಇರುವುದರಿಂದ ರಸ್ತೆ ಅಭಿವೃದ್ಧಿಯಾಗದೆ ಉಳಿದಿದೆ. ರಸ್ತೆ ಅಭಿವೃದ್ಧಿಯಾಗದೇ ಇದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ 2 ವಾರಗಳ ಹಿಂದೆಯೇ ಪುರಸಭೆಯ ಗಮನಕ್ಕೆ ತರಲಾಗಿದ್ದು, ನಿರ್ಲಕ್ಷ್ಯ ವಹಿಸಿದ್ದ ಪರಿಣಾಮ ಅನಿವಾರ್ಯವಾಗಿ ಪ್ರತಿಭಟನೆ ನಡೆಸಬೇಕಾಗಿದೆ ಎಂದು ಗಂಗಾಧರ್ ಕೋಟ್ಯಾನ್ ಆರೋಪಿಸಿದರು. ಬೇರೆ ಯಾವುದೇ ಒಂದು ರೋಡನ್ನು ಇಲ್ಲ ಒಂದು ಸಿಗ್ಲೈಟ್ ನಾನು ಒಂದು ಅರ್ಜಿ ಕೊಟ್ಟಿದ್ದೇನೆ, ಅದನ್ನು ಮಾಡುದು ಅಂತ ಒಂದು ವೇಗಿದ್ದೆ ಈ ಬಂಟ್ವಾಳ ಪುರಸಭೆದವರಿಗೆ ಇಲ್ಲ ಅಂತ ಹೇಳಿಕೆ ನಾನು ಈಗ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಈ ಬಂಟ್ವಾಳ ಪುರಸಭೆಯನ್ನು ಯಾಕೆಂತ ಹೇಳಿದ್ರೆ ನಿಯತ್ತಾಗಿ ಒಂದು ಅಧಿಕಾರಿ ವರ್ಗದವರು ಕೆಲಸ ಮಾಡಿದ್ರೆ ಇವತ್ತು ಯಾರು ಒಂದು ಪ್ರತಿಭಟನೆ ಒಂದು ಧರಣಿ ಮಾಡಲಿಕ್ಕೆ ಅಥವಾ ಒಂದು ಗಲಾಟೆ ಮಾಡಲಿಕ್ಕೆ ಯಾರು ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಪಂಚಾಯತಿ ಆಗಲಿ ಒಂದು ಪುರಸಭೆ ಆಗಲಿ ಅದು ನನ್ನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಳ್ಳೆ ಕೆಲಸ ಮಾಡಿದ್ರೆ ಆ ಇಲಾಖೆದವರನ್ನು ಒಳ್ಳೆ ಕೆಲಸ ಮಾಡ್ದಂತ ಹೇಳ್ತಾರೆ. ಪ್ರತಿಭಟನೆ ನಡೆಸಲು ಆಗಮಿಸಿದ ತಮ್ಮನ್ನ ಗೇಟ್ನ ಹೊರಭಾಗದಲ್ಲಿ ನಿಲ್ಲುವಂತೆ ಪೊಲೀಸರು ಸೂಚಿಸಿದಾಗ ಅಸಮಾಧಾನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಎಸ್ಸಿ ಎಸ್ಟಿ ಸೆಲ್ನ ಪೊಲೀಸ್ ಅಧೀಕ್ಷಕ ವೇದಮೂರ್ತಿಯವರಿಗೆ ದೂರವಾಣಿ ಕರೆ ಮಾಡಿ ಪುರಸಭೆ ದಲಿತರಿಗೆ ದೌರ್ಜನ್ಯ ಮಾಡುತ್ತಿದೆ, ಪ್ರತಿಭಟಿಸುವ ಹಕ್ಕನ್ನ ಕಸಿದುಕೊಳ್ಳುತ್ತಿದೆ ಎಂದು ಅಳಲು ತೋಡಿಕೊಂಡರು. ಸುಮಾರು 2 ಗಂಟೆಗಳ ಪ್ರತಿಭಟನೆಯ ಬಳಿಕ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಶೀಘ್ರ ರಸ್ತೆ ಕಾಮಗಾರಿ ಕೈಗೊಳ್ಳುವ ಬಗ್ಗೆ ಪುರಸಭಾಧಿಕಾರಿಗಳು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಯಿತು. 10 ವರ್ಷದಿಂದ ಒಂದು ರೋಡ್ಗೆ ಬೋಲ್ಡರ್ಸ್ ಹಾಕಿ ಎಸ್ಸಿ ಕಾಲೋನಿ ರೋಡ್ ಕೈ ಬಿಟ್ಟಂತ ಬಂಟ್ವಾಳ ಪುರಸಭೆಗೆ ಬಂಟ್ವಾಳ ಪುರಸಭೆಯಲ್ಲಿ ದಲಿತ ವರ್ಗದವರನ್ನು ಒಂದು ಕೀಳು ಮಟ್ಟದಲ್ಲಿ ನೋಡುವಂತ ಬಂಟ್ವಾಳ ಪುರಸಭೆಗೆ ಸಂದೀಪ್ ಸಾಲಿಯನ್, V4 News 24/7 ಬಂಟ್ವಾಳ.